ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಲಾವತಿ ದೇವಿ ರಾವತ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮನುಷ್ಯ ಮನಸ್ಸು ಮಾಡಿದ್ರೆ ಯಾವ ಕೆಲಸ ಬೇಕಾದರೂ ಮಾಡಬಹುದು. ಗುರಿ ಸ್ಪಷ್ಟವಾಗಿದ್ದರೆ ಅದು ಎಂಥದ್ದೇ ಕಷ್ಟಗಳು ಬರಲಿ ಅಂದುಕೊಂಡಿದ್ದನ್ನು ಮನುಷ್ಯ ಸಾಧಿಸ್ತಾನೆ ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋ ಈ ಘಟನೆಯೇ ಸಾಕ್ಷಿ. ಒಬ್ಬ ಹೆಣ್ಣು ಮಗಳು ಏನು ಮಾಡೋದಕ್ಕೆ ತಾನೇ ಸಾಧ್ಯ ಅಂತ ಪ್ರಶ್ನೆ ಕೇಳಿದವ್ರಿಗೆ ತನ್ನ ಕಾರ್ಯಗಳ ಮೂಲಕವೇ ಉತ್ತರವನ್ನು ನೀಡಿದ ಕಲಾವತಿ ದೇವಿ ರಾವತ್ ಎಂಬ ಈ ದಿಟ್ಟ ಹೆಣ್ಣು ಮಗಳ ಕಥೆಯನ್ನು ಕೇಳಿದ್ರೆ ನಿಜಕ್ಕೂ ನಿಮಗೆ ಅಚ್ಚರಿಯಾಗುತ್ತೆ. ಅಷ್ಟಕ್ಕೂ ಆ ಮಹಿಳೆ ಯಾರು, ಅವರು ಮಾಡಿರೋ ಸಾಧನೆ ಆದರೂ ಏನು, ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಈಗಿನ ಕಾಲದಲ್ಲಿ ಒಂದು 5 ನಿಮಿಷ ಕರೆಂಟ್ ಇಲ್ಲ ಅಂದ್ರೇ ನಾವು ಬೈಯೋಕೆ ಶುರು ಮಾಡ್ತೀವಿ. ಅಂಥದ್ರಲ್ಲಿ ಗುಡ್ಡ ಬೆಟ್ಟಗಳಿಂದ ಕೂಡಿದ ತನ್ನ ಹಳ್ಳಿಯಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ವಲ್ಲ ಅಂತ ಕಲಾವತಿ ದೇವಿ ರಾವತ್ ಎಂಬ ಮಹಿಳೆ ತನ್ನ ಹಳ್ಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡೋದಕ್ಕೆ ಒಂದು ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ. ಈ ಘಟನೆ ನಡೆದಿದ್ದು 1980ನೇ ಇಸವಿಯಲ್ಲಿ ಉತ್ತರಾಖಂಡ್ನ ಪುಟ್ಟ ಹಳ್ಳಿಯಾದ ಚಮೋಲಿ ಬಳಿಯ ಬಚ್ಚರ್ ಎಂಬ ಗ್ರಾಮಕ್ಕೆ ಕಲಾವತಿ ದೇವಿ ರಾವತ್ ರವರು ತಮ್ಮ 17ನೇ ವಯಸ್ಸಿನಲ್ಲಿ ಮದುವೆಯಾಗಿ ಬಂದಿರ್ತಾರೆ. ಎಷ್ಟೋ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಬಂದರೂ ಈ ಗ್ರಾಮಕ್ಕೆ ಮಾತ್ರ ವಿದ್ಯುತ್ ಸಂಪರ್ಕವೇ ಇರೋದಿಲ್ಲ. ನಿತ್ಯ ಕತ್ತಲಲ್ಲಿ ಜೀವನ ನಡೆಸೋ ಪರಿಸ್ಥಿತಿ ಇರುತ್ತೆ. ಪುರುಷ ಪ್ರಧಾನವಾದ ಗ್ರಾಮವಾದ್ದರಿಂದ ಯಾರೂ ಕೂಡ ಹೆಣ್ಣು ಮಕ್ಕಳ ಮಾತಿಗೆ ಬೆಲೆಯನ್ನೇ ಕೊಡ್ತಾ ಇರಲಿಲ್ಲ. ಇದನ್ನು ತಿಳಿದ ಕಲಾವತಿ ದೇವಿ ರಾವತ್ ರವರು ಗಂಡಸರ ಸಹಾಯ ಪಡೆಯದೆ ನಾನೇ ಏನಾದರೂ ಮಾಡಬೇಕು ಅಂತ ನಿರ್ಧರಿಸಿ ಗ್ರಾಮದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳನ್ನು ಒಟ್ಟುಗೂಡಿಸಿ, ನೋಡಿ ಎಷ್ಟೊಂದು ಗ್ರಾಮಗಳಲ್ಲಿ ವಿದ್ಯುತ್ ಬಂದಿದೆ, ನಮ್ಮ ಗ್ರಾಮಕ್ಕೆ ಮಾತ್ರ ವಿದ್ಯುತ್ ಬಂದಿಲ್ಲ, ವಿದ್ಯುತ್ ಬಂದರೆ ನಮಗೆಲ್ಲ ತುಂಬ ಅನುಕೂಲ ಆಗುತ್ತೆ, ಹೀಗಾಗಿ ನಾವೆಲ್ಲ ಹೋಗಿ ಅಧಿಕಾರಿಗಳಿಗೆ ಮನವಿ ಮಾಡಿ ಬರೋಣ ಅಂತಾರೆ. ಇವರ ಮಾತನ್ನು ಕೇಳಿ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಜಿಲ್ಲಾ ಕೇಂದ್ರದ ಸರ್ಕಾರಿ ಕಚೇರಿಗೆ ಹೋಗಿ, ಸರ್ ನಮ್ಮೂರಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಿ ಅಂತ ಮನವಿಯನ್ನು ಮಾಡಿ ಬರ್ತಾರೆ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಇವರ ಮನವಿಗೆ ಸ್ಪಂದಿಸೋದೇ ಇಲ್ಲ. ಎಷ್ಟೋ ತಿಂಗಳುಗಳು ಕಳೆದರೂ ಇವರ ಮನವಿಗೆ ಪ್ರತ್ಯುತ್ತರ ಬರೋದೇ ಇಲ್ಲ. ಹೀಗೆ ದಿನಗಳು ಕಳೆಯಬೇಕಾದ್ರೆ ಒಂದು ದಿನ ದೂರದ ಗುಟ್ಟಗಾಡು ಪ್ರದೇಶದಲ್ಲಿ ಕೆಲವೊಂದು ವಿದ್ಯುತ್ ಕಂಬಗಳು ಇರೋದನ್ನು ಕಲಾವತಿಯವರು ನೋಡ್ತಾರೆ. ತಡ ಮಾರದೆ ತನ್ನ ಗ್ರಾಮಕ್ಕೆ ಹಿಂತಿರುಗಿ ಮಹಿಳೆಯರ ಬಳಿ, ಬನ್ನಿ ನಾವು ಇನ್ನು ಮುಂದೆ ಸುಮ್ಮನೆ ಕೂತ್ರೆ ಆಗೋದಿಲ್ಲ, ವಿದ್ಯುತ್ ಬರೋದಿಲ್ಲ, ನಾವೆಲ್ಲ ಸೇರಿ ವಿದ್ಯುತ್ ಕಂಬಗಳನ್ನು ನಮ್ಮೂರಿಗೆ ಒತ್ಕೊಂಡು ಬರೋಣ ಅಂತ ಹೇಳಿ ಊರಿನ ಎಲ್ಲ ಮಹಿಳೆಯರ ಸಹಾಯವನ್ನು ಪಡೆದು ಭಾರವಾಗಿದ್ದ ವಿದ್ಯುತ್ ಕಂಬಗಳನ್ನು ತಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಬರ್ತಾರೆ. ವಿದ್ಯುತ್ ಕಂಬಗಳು ಕಾಣೆಯಾಗಿರೋದನ್ನು ತಿಳಿದ ಅಧಿಕಾರಿಗಳು ತನಿಖೆ ನಡೆಸಿ ಈ ಕಾರ್ಯಕ್ಕೆ ಕಾರಣವಾದ ಕಲಾವತಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಕಲಾವತಿಯನ್ನು ಬಂಧಿಸೋಕ್ಕೆ ಪೊಲೀಸರೊಟ್ಟಿಗೆ ಬಚ್ಚಲ್ ಗ್ರಾಮಕ್ಕೆ ಹೋಗ್ತಾರೆ. ಆಗ ಊರಿನಲ್ಲಿರೋ ಮಹಿಳೆಯರೆಲ್ಲರೂ, ನೀವು ಕಲಾವತಿಯನ್ನು ಬಂಧಿಸೋಕ್ಕೂ ಮೊದಲು ನಮ್ಮನ್ನೆಲ್ಲ ಬಂಧಿಸಬೇಕು, ನಮ್ಮ ಗ್ರಾಮಕ್ಕೆ ವಿದ್ಯುತ್ ಕೊಡದೆ ಹೋಗಿದ್ದಕ್ಕೆ ನಾವು ಹೀಗೆ ಮಾಡಿದ್ದೀವಿ, ನೀವು ಎಲ್ಲಿಯ ತನಕ ವಿದ್ಯುತ್ ಕೊಡೋದಿಲ್ವೋ ಅಲ್ಲಿಯವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ಧರಣಿ ಕೂತಾಗ ಬೇರೆ ದಾರಿ ಇಲ್ಲದೆ ಬಚ್ಚಲ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಮುಂದಾಗ್ತಾರೆ. ಈ ರೀತಿಯಾಗಿ ಅದೆಷ್ಟೋ ವರ್ಷಗಳ ಕಾಲ ವಿದ್ಯುತ್ ಇಲ್ಲದೆ ಕತ್ತಲಿನಲ್ಲಿಯೇ ಬದುಕನ್ನು ಸವಿಯುತ್ತಿದ್ದ ಬಚ್ಚಲ್ ಗ್ರಾಮಕ್ಕೆ ಕಲಾವತಿಯವರು ತಮ್ಮ ಗ್ರಾಮದ ಮಹಿಳೆಯರ ಜೊತೆ ಕೂಡಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಇವರ ಹೋರಾಟದ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಬಚ್ಚಲ್ ಗ್ರಾಮದ ಬಳಿ ಇದ್ದ ದೊಡ್ಡ ಕಾಡಿನಲ್ಲಿ ಟಿಂಬರ್ ಮರಗಳು ಕಳ್ಳತನವಾಗ್ತಾ ಇರೋದನ್ನು ಕಲಾವತಿಯವರು ಗಮನಿಸ್ತಾರೆ. ಹೀಗೆ ಎಲ್ಲ ಮರಗಳನ್ನು ಕಡಿದು ಕಾಡನ್ನು ದುಷ್ಕರ್ಮಿಗಳು ನಾಶ ಮಾಡಿದ್ರೆ ನನ್ನ ಹಳ್ಳಿಯ ಜನರಿಗೆ ಮುಂದೆ ಕಷ್ಟ ಬರುತ್ತೆ ಅಂತ ಯೋಚಿಸಿ ಕೂಡಲೇ ಗ್ರಾಮದ ಮಹಿಳೆಯರನ್ನು ಸೇರಿಸಿಕೊಂಡು ಮಂಗಳ್ ದಲ್ ಎಂಬ ತಮ್ಮದೇ ಆದ ಒಂದು ಸಣ್ಣ ತಂಡವನ್ನು ಮಾಡಿಕೊಳ್ತಾರೆ. ನಿತ್ಯವೂ ಕಾಡಿಗೆ ಹೋಗಿ ಕಳ್ಳತನಗಳು ಆಗೋದನ್ನು ತಪ್ಪಿಸಲು ಗಸ್ತು ತಿರುಗ್ತಾರೆ. ಯಾರಾದರೂ ಮರಗಳನ್ನು ಕಡಿಯೋಕೆ ಬಂದರೆ ಮಂಗಳ್ ದಲ್ನ ಮಹಿಳೆಯರು ಅಪ್ಪಿಕೋ ಚಳುವಳಿಯ ರೀತಿಯಲ್ಲಿಯೇ ಮರಗಳನ್ನು ಅಪ್ಪಿಕೊಂಡು ನಮ್ಮನ್ನು ಕೊಂದು ಆನಂತರ ಮರವನ್ನು ಕಡಿಯಿರಿ ಅಂತ ಹೇಳ್ತಾ ಇದ್ರು. ಯಾರೇ ಬಂದರೂ ಲಂಚ ಕೊಡ್ತೀವಿ, ನಿಮಗೆ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಯಾವ ಆಮಿಷಕ್ಕೂ ಕಲಾವತಿ ದೇವಿ ಮತ್ತು ಅವರ ತಂಡ ಬಗ್ಗೋದೇ ಇಲ್ಲ. ಇವರ ಹೋರಾಟದ ಬಗ್ಗೆ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹೋಗಿ ಅದು ಚಮೋಲಿಯ ಅರಣ್ಯ ಅಧಿಕಾರಿಗೆ ತಿಳಿದು ಮುಂದೆ ಆ ಅಧಿಕಾರಿಗಳು ಟಿಂಬರ್ ಮರಗಳ್ಳತನವನ್ನು ತಡೆಯಲು ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ. ಇನ್ನು ಕಲಾವತಿಯವರು ತನ್ನ ಗಂಡ ಮದ್ಯಪಾನ ಮಾಡಿ ದುಡಿದ ಹಣವನ್ನೆಲ್ಲ
ಹಾಳು ಮಾಡ್ತಿದ್ದನ್ನು ಕಂಡು ಹಾಗೂ ಮದ್ಯಪಾನದಿಂದ ತನ್ನ ಹಳ್ಳಿಯಲ್ಲಿರುವ ಎಷ್ಟೋ ಕುಟುಂಬಗಳು ತನ್ನ ಹಾಗೆ ಕಷ್ಟಪಡ್ತಾ ಇರೋದನ್ನು ನೋಡಿ ಮತ್ತೆ ತನ್ನ ಮಂಗಲ್ದಲ್ ತಂಡದ ಜೊತೆ ಕೂಡಿ ಹಳ್ಳಿಯಲ್ಲಿದ್ದ ಸಾರಾಯಿ ಅಂಗಡಿಗಳನ್ನು ನೆಲಸಮ ಮಾಡಿದ್ರು. ಇದರಿಂದಾಗಿ ಗ್ರಾಮದಲ್ಲಿ ಅದೆಷ್ಟೋ ಜನ ನೆಮ್ಮದಿಯಿಂದ ಜೀವಿಸುವ ಹಾಗಾಯಿತು. ಮುಂದಿನ ದಿನಗಳಲ್ಲಿ ಕಲಾವತಿಯವರು ಪುರುಷರೇ ತುಂಬಿಕೊಂಡಿರೋ ತಮ್ಮ ಗ್ರಾಮದ ಪಂಚಾಯತಿನಲ್ಲಿ ಮಹಿಳೆಯರಿಗೂ ಸ್ಪರ್ಧಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ಹೋರಾಟ ಮಾಡಿದ್ರು. ಕಲಾವತಿಯವರ ಹೋರಾಟಕ್ಕೆ ಅವರ ಪತಿಯೇ ಸಹಕಾರ ನೀಡದೆ ಹೋಗಿದ್ದರಿಂದ ಕಲಾವತಿಯವರು ತನ್ನ ಗಂಡನಿಂದ ಬೇರೆಯಾದರು. ಅಂತೂ ಇಂತೂ ಅವರ ಸತತ ಹೋರಾಟದ ಫಲವಾಗಿ ಪಂಚಾಯತಿ ಚುನಾವಣೆಯಲ್ಲಿ ಮಹಿಳೆಯರಿಗೂ ಸ್ಪರ್ಧಿಸುವ ಅವಕಾಶ ನೀಡಲಾಯಿತು. ತಮ್ಮ ಮಂಗಲ್ದಲ್ ಎಂಬ ಮಹಿಳಾ ಪಡೆಯ ಮೂಲಕ ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಲಾವತಿಯವರು ಕೈಗೊಂಡರು. ಇದರ ಪರಿಣಾಮವಾಗಿ ಕುಗ್ರಾಮವಾಗಿದ್ದ ಬಚ್ಚಲ್ ಗ್ರಾಮ ಅಭಿವೃದ್ಧಿಯತ್ತ ಸಾಗಿತ್ತು. ತನ್ನ ಹಳ್ಳಿಯಲ್ಲಿ ಮಹಿಳೆಯರ ಸಬಲೀಕರಣವನ್ನು ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡಿದ ಕಲಾವತಿ ದೇವಿ ಅವರಿಗೆ 1986ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಸಮಾಜದಲ್ಲಿ ಕೆಲವು ಸುಧಾರಣೆಗಳನ್ನು ತರಬೇಕು ಅಂದರೆ ಹೋರಾಟದ ಹಾದಿಯನ್ನು ಕೂಡ ಹಿಡಿಯಬೇಕಾಗುತ್ತೆ. ನಾವು ಮಾಡೋ ಹೋರಾಟದ ಹಿಂದೆ ಒಳ್ಳೆಯ ಉದ್ದೇಶವಿದ್ದರೆ ಆ ಹೋರಾಟ ಖಂಡಿತವಾಗಿ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಕಲಾವತಿ ದೇವಿ ರಾವತ್ರವರ ಹೋರಾಟದ ಕಥೆಗಳೇ ಜೀವಂತ ಸಾಕ್ಷಿ. ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.